ಮುಡಿಪು ಸಮೀಪ ಅಕ್ರಮವಾಗಿ ನಡೀತಾ ಇದ್ದ ಮಣ್ಣಿನ ಗಣಿಗಾರಿಕಾ ಪ್ರದೇಶಕ್ಕೆ ದಾಳಿ ನಡೆಸಿರುವ ಸಹಾಯಕ ಆಯುಕ್ತರ ನೇತೃತ್ವದ ತಂಡ 28 ಲಾರಿ 5 ಜೆಸಿಬಿ ಹಾಗೂ 3 ಹಿಟಾಚಿಯನ್ನ ವಶಕ್ಕೆ ಪಡೆದುಕೊಂಡಿದೆ. ಅಕ್ರಮವಾಗಿ ಗಣಿಗಾರಿಕೆ ನಡೆಸ್ತಾ ಇದ್ದ ಆರೋಪದಡಿ ಇಬ್ಬರ ಮೇಲೆ ಪ್ರಕರಣ ದಾಖಲಿಸಲು ಭೂ ಮತ್ತು ಗಣಿ ಇಲಾಖೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದೆ. ಸಹಾಯಕ ಆಯುಕ್ತ ಮದನ್ ಮೋಹನ್ ನೇತೃತ್ವದಲ್ಲಿ ಮುಡಿಪು ಸಮೀಪದ ಪಜೀರು ಗ್ರಾಮ ಪಂಚಾಯತ್ಗೆ ಒಳಪಟ್ಟ ಜಾಗ ಹಾಗೂ ಬಾಳೆಪುಣಿ ಗ್ರಾಮ ಪಂಚಾಯತ್ನ ಆಡಳಿತಕ್ಕೆ ಒಳಪಟ್ಟಿರುವ ಜಾಗದಲ್ಲಿ ದಾಳಿ ನಡೆದಿದೆ. ಹೊರ ರಾಜ್ಯಗಳಿಗೆ ಮಣ್ಣು ಸಾಗಾಟಕ್ಕೆ ಯತ್ನಿಸ್ತಾ ಇದ್ದ 28 ಲಾರಿಗಳು ಹಾಗೂ ಮಣ್ಣು ಅಗೆತಾ ಇದ್ದ 3 ಹಿಟಾಚಿ ಹಾಗೂ 5 ಜೆಸಿಬಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ಬಾಳೆಪುಣಿ ಪಂಚಾಯತ್ ಜಾಗವನ್ನು ಸಮತಟ್ಟು ನಿವೇಶನ ಟೆಂಡರ್ ಅನ್ನು ಪಡೆದಿದ್ದು ಇದರ ಕಾಮಗಾರಿಯು ಪ್ರಗತಿಯಲ್ಲಿ ಇದ್ದಿರುತ್ತದೆ. ಇಂದು ಬೆಳಿಗ್ಗೆ ಉಪದಂಡಾಧಿಕಾರಿ ಮದನ್ ಮತ್ತು ಇತರ ರೆವಿನ್ಯೂ ಇಲಾಖೆಯವರು ಬಂದು ನಮ್ಮ ಡಂಪಿಂಗ್ ಸೈಟಲ್ಲಿ ಬಂದು 3 ವೆಹಿಕಲ್ ಒಂದು ಯಂತ್ರೋಪಕರಣವನ್ನು ಲೋಡಿಂಗ್ ಮಿಷನನ್ನು ಕೆಲಸ ನಿಲ್ಲಿಸುವಂತೆ ಸೂಚಿಸಿದ್ದಾರೆ. ಹಾಗೆಯೇ ನಮ್ಮ ಒಂದು ಪಾರ್ಕಿಂಗ್ ಯಾರ್ಡ್ ಇದ್ದು ಅದು ಪಜೀರ್ ಗ್ರಾಮದಲ್ಲಿ ಬರುತ್ತೆ. ಅದು ಪಾರ್ಕಿಂಗ್ ಯಾರ್ಡಲ್ಲಿ ಖಾಲಿ ಲಾರಿಗಳು 8 ಖಾಲಿ ಲಾರಿಗಳಿದ್ದು ಅದನ್ನು ತಡೆ ಹಿಡಿದಿದ್ದಾರೆ. ಅದನ್ನು ನಾವು ಮುಂದಿನ ಸೂಚನೆ ಕೊಡುವವರಿಗೆ ಯಾವುದೇ ಮೂವ್ಮೆಂಟ್ ಮಾಡಬೇಡಿ ಹೇಳಿ ಬಂದು ಪೊಲೀಸ್ ಇಲಾಖೆ ಹೊರತು ಹಾಗೂ ನಮ್ಮಲ್ಲಿ ಬಂದು ಇಲ್ಲಿ ಪಾರ್ಕಿಂಗ್ ಯಾರ್ಡಲ್ಲಿ ನಿಲ್ಲಿಸಲಿಕ್ಕೆ ಹೇಳಿದ್ದಾರೆ ಅಷ್ಟೇ. ನಾವು ಮೂಡೂರಿಂದ ಚೆಲ್ಲಿದ್ದೀವಿ. ಹಾಗೆ ಖಾಲಿ ಗಾಡಿ ಆಚೆಯಿಂದ ಬರುವಾಗ ಗಾಡಿ ನಿಲ್ಲಿಸಲಿಕ್ಕೆ ಹೇಳಿದರು. ಗಾಡಿ ನಿಲ್ಲಿಸಿದ್ವಿ. ಕೀ ತಗೊಂಡ್ರು ಅವರು, ಮೊಬೈಲ್ ತಗೊಂಡು ಯಾರಿಗೆ ಫೋನ್ ಮಾಡುವಂಗಿಲ್ಲ, ಗಾಡಿಯಲ್ಲಿ ಕೂತ್ಕೋ ಅಂತ ಹೇಳಿ ಅವರು ಅಷ್ಟಿಗೆ ಹೋದ್ರು. ಅಂದರೆ ಸರ್ಕಾರಿ ಜೀಪಲ್ಲಿ ಇದ್ರೆ ಪ್ರೈವೇಟ್ ಸರ್ಕಾರಿ ಜೀಪ್ ಅಂದರೆ ಪೊಲೀಸ್ ಜೀಪ್ 2 ಇತ್ತು. ಮತ್ತು ಅವರು AC ಬಂದದ್ದು ಪ್ರೈವೇಟ್. ಅವ್ರ ಹೆಸರು ಗೊತ್ತಾ ನಿಮಗೆ? ಅವ್ರ ಹೆಸರು ಗೊತ್ತು. ಅಂದರೆ ನಿಮ್ಮ ಗಾಡಿ ಲೋಡ್ ಇರಲಿಲ್ಲ? ಖಾಲಿ ಗಾಡಿ. ನಂದು ಒಂದು 4-5 ಗಾಡಿ ಖಾಲಿ ಇತ್ತು. ಯಾವುದಾದ್ರೂ ದಾಖಲೆಗಳನ್ನು ಕೇಳಿದ್ರಾ? ಏನೇ ಕೇಳಲಿಲ್ಲ. ಈ ಗಾಡಿಯಲ್ಲಿ ಸೈಡ್ ಮಾಡುವಂತ ಹೇಳಿದ್ರು. ನನಗೆ ಗಾಡಿ ಸೈಡ್ ಮಾಡಿದೆ. ಸೈಡ್ ಮಾಡಿ ಅವರು ಕೀ ತೆಗಿಲಿಕ್ಕೆ ಹೇಳಿದ್ರು. ಕೀ ತೆಗೆದೆ. ಮೊಬೈಲ್ ಸಹ ಅವ್ರು ತಗೊಂಡ್ರು.